ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಬಾಳೆಹಣ್ಣಿನ ಮತ್ತು ಹಾಲಿನ ಮೆದು ಚಪಾತಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಇದು ತಿನ್ನೋದಕ್ಕೆ ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಇದೆ. ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. 2 ಕಪ್ಪಷ್ಟು ಹಿಟ್ಟನ್ನು, ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡೋದಿದ್ರೆ ಚಪಾತಿಗೆ ಒಂದು 4 ಏಲಕ್ಕಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ನೀವು ಪಚ್ಚೆ ಬಾಳೆಹಣ್ಣು ತಗೋಬಹುದು, ಬಟ್ ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಳ್ಳಿ. ಪಚ್ಚೆ ಬಾಳೆಹಣ್ಣಾದರೆ 1 ಕಪ್ಪಿಗೆ 1 ಬಾಳೆಹಣ್ಣಿನ ಥರ ಸಾಕು. ಏಲಕ್ಕಿ ಬಾಳೆಹಣ್ಣಾದರೆ ನಮಗೆ 1 ಕಪ್ಪಿಗೆ 2 ಬಾಳೆಹಣ್ಣಷ್ಟು ಬೇಕಾಗುತ್ತೆ. ನೋಡಿ, ಬಾಳೆಹಣ್ಣನ್ನು ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡು ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನ ಇವಾಗ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ನೀವು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದರೂ ಓಕೆ, ಅದು ಗಂಟು ಎಲ್ಲೂ ಇರಬಾರ್ದು. ಸೊ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದರೂ ಓಕೆ, ಇಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೂ ಓಕೆ. ಇವಾಗ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಇದನ್ನ ನೀಟಾಗಿ ಕಲಿಸ್ಕೊಳ್ಳಿ. ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ನಾವು ಆವಾಗಲೇ ಬಾಳೆಹಣ್ಣನ್ನು ಮಿಕ್ಸ್ ಮಾಡುವಾಗಲೇ ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀವಿ. ನಿಮಗೆ ನೋಡಿ, ಬಾಳೆಹಣ್ಣಿನ ರಸದಲ್ಲೇ ಇದು ಈ ಥರ ಮೆತ್ತಗಾಗುತ್ತೆ, ಬಟ್ ಇಷ್ಟು ಸಾಕಾಗಲ್ಲ. ಇವಾಗ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ, ಉಗುರು ಬೆಚ್ಚಗಿನ ಹಾಲನ್ನು. ಸ್ವಲ್ಪ ಅದರಲ್ಲಿ ಅರ್ಧದಷ್ಟು ಹಾಲನ್ನು ಹಾಕಿ ಫಸ್ಟ್ ಕಲಿಸ್ಕೊಳ್ಳಿ, ಎಲ್ಲದನ್ನು ಒಟ್ಟಿಗೆ ಹಾಕೋಬೇಡಿ. ಇನ್ನು ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇದೆ, ನಾನು ಹಾಲು ಹಾಕಿ ಸ್ವಲ್ಪ ನಾದ್ಕೊಂಡಿದ್ದೀನಿ. ಇಷ್ಟು ಸಾಕಾಗಲ್ಲ ನಮಗೆ, ಇದು ಇನ್ನೂ ಮೆತ್ತಗಾಗಬೇಕು. ಮತ್ತು ಅರ್ಧ ಕಪ್ಪಲ್ಲಿ ಉಳಿದಿರೋ ಮತ್ತೆ ಸ್ವಲ್ಪ ಹಾಲನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಅಂದರೆ ಕಲಿಸ್ಕೋಬೇಕು ನೀಟಾಗಿ. ನೋಡಿ, ಕೈಯಿಂದ ತುಂಬಾ ಚೆನ್ನಾಗಿ ನಾದಿ ಕಲಿಸ್ಕೊಳ್ಳಿ. ಹಿಟ್ಟು ಮೆತ್ತಗಾಗಬೇಕು, ತುಂಬಾ ಸಾಫ್ಟಾಗಿ ಬರಬೇಕು. ಅದಾದ ನಂತರ ಕೊನೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಆಗುತ್ತೆ, ಅದನ್ನ ಹಾಕ್ಕೊಂಡು ಕೊನೆಯದಾಗಿ ಒಂದು ಸರಿ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ನಾದ್ಕೊಂಡು ಹಿಟ್ಟನ್ನು ಮೆತ್ತಗೆ ಮಾಡ್ತಿರೋ ಅಷ್ಟು ಸಾಫ್ಟಾಗಿ ಚೆನ್ನಾಗಿ ನಮಗೆ ಚಪಾತಿ ಬರುತ್ತೆ. ಹಿಟ್ಟು ಕರೆಕ್ಟಾಗಿ ನೋಡಿ ಈ ಹದಕ್ಕೆ ರೆಡಿಯಾದ ನಂತರ ನಾವಿವಾಗ ಇದನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಇಮಿಡಿಯೇಟಾಗಿ ನಾವು ಚಪಾತಿನ ಮಾಡ್ಕೋಬೋದು. ಕೈಯಿಂದ ಉಂಡೆನ ಮಾಡ್ಕೊಳ್ಳಿ, ನಮಗೆಷ್ಟು ಬೇಕು ಅಷ್ಟು ಹದಕ್ಕೆ. ಹಾಗೆಯೇ ಆ ಉಂಡೆನ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಒಣ ಹಿಟ್ಟನ್ನು ಕೋಟ್ ಮಾಡಿಕೊಂಡು ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೇನೆ. ನೀವು ಇದರಲ್ಲಿ ನಾರ್ಮಲ್ ಚಪಾತಿ ಬೇಕಾದರೂ ಮಾಡ್ಬೋದು, ಅಥವಾ ಪದರ ಚಪಾತಿ ಬೇಕಾದರೂ ಮಾಡ್ಬೋದು. ಪದರ ಚಪಾತಿ ಮಾಡೋದಿದ್ದರೆ ಒಂದು ಸರಿ ನೀವು ಒಣ ಹಿಟ್ಟು ಹಾಕಿ ಈ ಥರ ಚಪಾತಿನ ಲಟ್ಟಿಸ್ಕೊಂಡಾದ ನಂತರ ನಾವೇನು ಮಾಡಬೇಕು, ಒಂದು ಸ್ವಲ್ಪ ತುಪ್ಪ ಅಥವಾ ಕೊಕೊನಟ್ ಆಯಿಲನ್ನು ಅಥವಾ ಕುಕ್ಕಿಂಗ್ ಆಯಿಲ್ ಯಾವುದು ಬೇಕಾದರೂ ಆಗುತ್ತೆ, ಮೇಲ್ಗಡೆ ಈ ಥರ ಸವರ್ಕೊಂಡು ಒಂಚೂರು ಡ್ರೈ ಹಿಟ್ಟು ಹಾಕ್ಕೊಂಡು ಮತ್ತೊಂಚೂರು ಸವರ್ಕೊಂಡು ಅದನ್ನ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಒಂದು ಲೇಯರ್ ಮಾಡಿದ ನಂತರ ಮತ್ತೆ ಇದರ ಮೇಲೆ ಒಂಚೂರು ಕೊಕೊನಟ್ ಆಯಿಲ್ ಅಥವಾ ತುಪ್ಪ ಯಾವುದಾದ್ರೂ ಆಗುತ್ತೆ, ಕುಕ್ಕಿಂಗ್ ಆಯಿಲ್ ಕೂಡ ಆಗುತ್ತೆ, ಹಾಕ್ಕೊಂಡು ಈ ಥರ ಸವರ್ಕೊಂಡು ಮತ್ತೊಂಚೂರು ಒಣ ಹಿಟ್ಟನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಲೇಯರ್ ನಾವು ಫೋಲ್ಡ್ ಮಾಡಬೇಕು. ಅದಾದ ನಂತರ ನಾವು ಟ್ರಯಾಂಗ್ಯುಲರ್ ಶೇಪ್ ಬೇಕಾದರೂ ಇದನ್ನ ಲಟ್ಟಿಸ್ಕೋಬೋದು, ಅಥವಾ ರೌಂಡಾಗಿ ಬೇಕಾದರೂ ಲಟ್ಟಿಸ್ಕೋಬೋದು. ನಿಮ್ಮ ಚಾಯ್ಸ್, ನೀವು ಹೇಗೆ ಬೇಕಾದರೂ ಮಾಡ್ಕೋಬೋದು. ನಾನು ಇದರಲ್ಲಿ ಪದರ ಚಪಾತಿನೂ ಮಾಡ್ತಾಯಿದ್ದೀನಿ, ಹಾಗೆಯೇ ನಾರ್ಮಲ್ ಚಪಾತಿನೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪದರ ಚಪಾತಿನೇ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಲಟ್ಟಿಸ್ಕೊಂಡಾದ ನಂತರ ಎಲ್ಲದನ್ನು ರೆಡಿ ಮಾಡ್ಕೊಂಡಾದ ನಂತರ ಇವಾಗ ಸ್ಟವ್ ಮೇಲೆ ಒಂದು ತವ ಇಡಿ. ಚಪಾತಿ ಕಾಯಿಸುವಾಗ ತವನ ಚೆನ್ನಾಗಿ ನೀವು ಕಾಯಿಸ್ಕೋಬೇಕು. ತವ ಚೆನ್ನಾಗಿ ಕಾದಾದ ನಂತರ ಸ್ವಲ್ಪ ತವಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ಚಪಾತಿನ ಹಾಕ್ಕೊಂಡು ಮೇಲ್ಗಡೆಯಿಂದ ಮತ್ತೊಂದು ಚೂರು ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ನೀಟಾಗಿ 2 ಕಡೆನೂ ಕಾಯಿಸ್ಕೊಳ್ಳಿ. ಒಂದೇ ಸೈಡ್ ಜಾಸ್ತಿ ಹೊತ್ತು ಬಿಡಬಾರ್ದು, ನೀವು ಆವಾಗವಾಗ ಮಗುಚಿ ಹಾಕ್ತಾನೇ ಇರಬೇಕು. ಉರಿ ಹೈ ಫ್ಲೇಮಲ್ಲೇ ಇರಲಿ. ನೋಡಿ, ನಿಮಗೆ ನಾರ್ಮಲ್ ಚಪಾತಿ ಆದರೆ ಇಷ್ಟು ಉಬ್ಬಿ ಬರುತ್ತೆ, ಈ ಥರ ಬರುತ್ತೆ. ನೋಡಿ, ಇದು ಪದರ ಚಪಾತಿ ನಾನು ಮಾಡಿರೋದು. ಇದು ಯಾವ ಥರ ಉಬ್ಬಿ ಬರ್ತಾ ಇದೆ ನೋಡಿ, ಮೆತ್ತಗಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಚಪಾತಿ ಸೂಪರ್ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಕಾದಾದ ನಂತರ ತೆಗೆದ್ಬಿಡಿ. ನೋಡಿ, ಎಲ್ಲ ಚಪಾತಿ ರೆಡಿ ಆಗಿದೆ, ಸಖತ್ ಸಾಫ್ಟಾಗಿ ಬಂದಿದೆ. ಇದೀಗ ಪದರ ಚಪಾತಿ ನಾನು ಮಾಡಿರುವಂಥದ್ದು ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ, ಗೊತ್ತಾಗ್ತಾ ಇದೆಯಲ್ವಾ? ನೀಟಾಗಿ ಕಾಯಿಸ್ಕೊಳ್ಳಿ. ನೋಡಿ, ಸೂಪರಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಪದರವಾಗಿ. ಒಂಥರ ಹೋಳಿಗೆ ಥರನೇ ಇರುತ್ತೆ, ರುಚಿನೂ ಸಖತ್ತಾಗಿರುತ್ತೆ. ಚಟ್ನಿ, ಸಾಗು ಅಥವಾ ಕೂರ್ಮ ಯಾವುದಾದ್ರೂ ವೆಜ್ ಅಥವಾ ನಾನ್ ವೆಜ್ ಗ್ರೇವಿ ಕೂಡ ಇದರ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಳೆಹಣ್ಣು ಮತ್ತು ಹಾಲು ಹಾಕಿರೋದ್ರಿಂದ ಸಖತ್ ಸಾಫ್ಟಾಗಿ ಸಖತ್ ರುಚಿಯಾಗಿ ಕೂಡ ಬರುತ್ತೆ, ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಕೂಡ. ರೆಸಿಪಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.